ಉಡುಪಿ ಮತ್ತು ಕಾರ್ಕಳದ ಭಾಗದಲ್ಲಿ ಮಳೆಯಾದ ಬಗ್ಗೆ ವರದಿಯಾಗಿದೆ. ಬೀಸಿದ ಗಾಳಿ ಹಾಗೂ ಮಳೆಗೆ ಕಾರ್ಕಳದ ಹಲವು ಕಡೆ ಮರಗಳು ಬಿದ್ದು ವಾಹನ ಸಂಚಾರಕ್ಕೆ ತಡೆ ಉಂಟಾಗಿದೆ. ಪೆರ್ವಾಜೆ ರಸ್ತೆಯ HD ಗ್ಯಾಸ್ ಬಳಿ ಮರ ಉರುಳಿ 2 ವಿದ್ಯುತ್ ಕಂಬಗಳಿಗೆ ಹಾನಿ ಉಂಟಾಗಿದೆ. ಪೆರ್ವಾಜೆ ಮಾಲಿಂಗೇಶ್ವರಿ ದೇವಸ್ಥಾನದ ಬಳಿ ಬೃಹತ್ ಮರ ರಸ್ತೆಗೆ ಉರುಳಿ 1-2 ವಿದ್ಯುತ್ ಕಂಬಗಳು ಬಿದ್ದಿವೆ. ಕಾರ್ಕಳಪೇಟೆಯಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೆಲವು ದಿನಗಳಿಂದ ಉರಿ ಬಿಸಿಲಿನ ತಾಪಕ್ಕೆ ಮಳೆರಾಯನ ಕೃಪೆಯಿಂದ ಸ್ವಲ್ಪ ತಂಪಿನ ಅನುಭವ ಆಗಿದೆ. ಅದರ ಜೊತೆ ಉಡುಪಿಯಲ್ಲೂ ಹಲವು ಭಾಗಗಳಲ್ಲಿ ಮಳೆಯಾಗಿದೆ. ಆದರೆ ಮಳೆರಾಯ ಕೆಲವು ಪ್ರದೇಶಗಳನ್ನು ಮಾತ್ರ ಆಯ್ದುಕೊಂಡಂತೆ ಕೆಲವು ಭಾಗದಲ್ಲಿ ಮಾತ್ರ ಮಳೆಯಾಗಿದೆ.